ಉಡುಪಿ ಜಿಲ್ಲೆಯ ವಿಕಲಚೇತನರಿಗೆ ವಿತರಿಸಲು ತಂದಿರುವ ಹೊಸದಾದ 34 ಚತುಶ್ಚಕ್ರ ಸ್ಕೂಟರ್ಗಳು ಫಲಾನುಭವಿಗಳಿಗೆ ವಿತರಿಸದೆ ಕಳೆದ 1 ತಿಂಗಳಿಂದ ಬೈಲೂರು ಆಶಾ ನಿಲಯದ ವಠಾರದಲ್ಲಿ ದುಸ್ಥಿತಿಯಲ್ಲಿಟ್ಟಿರುವುದು ಕಂಡುಬಂದಿದೆ. ಈ ಬಗ್ಗೆ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ತಾರಾನಾಥ ಮೆಸ್ತ ಶಿರೂರು ಅವರು ಇಲಾಖೆಯ ಕಾರ್ಯವೈಖರಿ ಕಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ತಕ್ಷಣ ಸ್ಕೂಟರ್ಗಳನ್ನು ಫಲಾನುಭವಿಗಳಿಗೆ ವಿತರಿಸುವಂತೆ ಆಗ್ರಹಪಡಿಸಿದ್ದಾರೆ. ಹೊಸದಾದ 14 ಸ್ಕೂಟರ್ಗಳನ್ನು ಮಳೆ ಬೀಳುವ ಸ್ಥಳದಲ್ಲಿ ಸಾಲಾಗಿ ನಿಲುಗಡೆ ಮಾಡಲಾಗಿದೆ. ಅವುಗಳಿಗೆ ಇದರಿಂದಾಗಿ ತುಕ್ಕು ಹಿಡಿಯಲಾರಂಭಿಸಿದೆ. ಹಾಗೂ 20 ಸ್ಕೂಟರ್ಗಳನ್ನು ತಗಡು ಚಪ್ಪರದ ಅಡಿಯಲ್ಲಿ ನಿಲುಗಡೆ ಮಾಡಲಾಗಿದೆ. ಇವುಗಳಿಗೆ ಧೂಳು ಹಿಡಿದು ಜೇಡರ ಬಲೆ ಕಟ್ಟಿರುವುದು ಕಂಡುಬಂದಿದೆ. ಬಹುಶಃ ಇದು ನಮ್ಮ ಸರ್ಕಾರಿ ವ್ಯವಸ್ಥೆಗಳಿಗೆ ಮತ್ತು ಅಧಿಕಾರಿಗಳ ಅಸಡ್ಡೆಗೆ ಹಿಡಿದಂತಹ ಕೈಗನ್ನಡಿ ಅಂತ ಭಾವಿಸ್ತಾ ಇದ್ದೇವೆ. ಕಾರಣ ಏನಂದರೆ, ನಿಜವಾಗ್ಲೂ ವಿಕಲಚೇತನರಿಗೆ ಒಂದಷ್ಟು ಬಲ ನೀಡಬೇಕು, ಅವರಿಗೆ ಆಸರೆ ಆಗಬೇಕು ಅನ್ನುವಂಥ ಕಾರಣದಿಂದ ಸರ್ಕಾರ ಅನೇಕ ಯೋಜನೆಗಳನ್ನು ಪ್ರಕಟಿಸಿದೆ. ಅದೇ ರೀತಿಯಾಗಿ ಅವರಿಗೆ ಚತುಶ್ಚಕ್ರ ವಾಹನವನ್ನು ನೀಡುವಂತಹ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಸರ್ಕಾರ ಘೋಷಿಸಿತ್ತು. ಅದಕ್ಕೆ ಪ್ರತಿಯಾಗಿ 1 ತಿಂಗಳ ಹಿಂದೆಯೇ ವಾಹನ ಬಂದರೂ ಸೂಕ್ತವಾಗಿ ಅದರ ವಿತರಣೆ ಆಗಿಲ್ಲ. ಬಹುಶಃ ಇದಕ್ಕೆ ಏನು ಹೇಳಬೇಕು, ಅಧಿಕಾರಿಗಳ ಅಸಡ್ಡೆಯೋ ಅಥವಾ ಏನಾದರೂ ತಾಂತ್ರಿಕ ತೊಂದರೆ ಇದೆಯೋ ಇನ್ನೂ ಗೊತ್ತಾಗ್ತಾ ಇಲ್ಲ. ಬಹುಶಃ ನಾಗರಿಕ ಸಮಿತಿಯವರು ಈ ಬಗ್ಗೆ ಒಳ್ಳೆಯ ಒಂದು ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ. ಅವರು ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಇನ್ನಾದರೂ ಫಲಾನುಭವಿಗಳಿಗೆ ಅದು ಸಿಗಬೇಕನ್ನೋದು ಎಲ್ಲರ